ಒಂದು ಕಾರ್ಯಕ್ರಮಕ್ಕೆ ಕಳೆದ ವರ್ಷ ನಾವು ಬಹಳ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ದೇವೆ. ಅದೇ ರೀತಿ ಅದೇ ಒಂದು ಕಾರ್ಯಕ್ರಮ ಈ ಒಂದು ಪುತ್ತೂರಿನಲ್ಲಿ ಅದ್ದೂರಿಯಾಗಿ ನಡೀಬೇಕೆನ್ನುವಂತ ಇದರಲ್ಲಿ ನಾವು ಈ ಸಲ ಶಾರದಾ ಭಜನಾ ಮಂದಿರದ ಸಮಿತಿಯನ್ನು ಹೊಸ ಸಮಿತಿ ಮಾಡಿ ಆ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ. ಆ ಒಂದು ಸಮಿತಿಯ ಗೌರವಾಧ್ಯಕ್ಷರಾದ ಯದುಮಾಡಿ ಗುರ್ತು ಸೀತಾರಾಮ್ ರೈಗಳು ನಮ್ಮೊಂದಿಗಿದ್ದಾರೆ. ಇವರಿಗೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಪುತ್ತೂರಿನ ವೈದ್ಯರು, ನಮ್ಮ ಶಾರದಾ ಭಜನಾ ಮಂದಿರದ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು. ಸದಾ ಒಂದು ನಮ್ಮ ಸ್ಪಂದನೆಗೆ ಅವರ ಎಷ್ಟೇ ಬಿಸಿ ಇದ್ರು ಕೂಡ ನಮ್ಮೊಂದಿಗೆ ಬರ್ತಾ ಇದ್ದಾರೆ. ಡಾಕ್ಟರ್ ಸುರೇಶ್ ಪುತ್ರಯ್ಯ ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಇವರಿಗೆ ಕೂಡ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಕಳೆದ ವರ್ಷದ ನವರಾತ್ರಿ ಉತ್ಸವದ ಉತ್ಸವ ಸಮಿತಿ ಅಧ್ಯಕ್ಷರಾದ ರಾಜೇಶ್ ಬಂಡು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಈ ವರ್ಷ ಹೊರೆಕಾಣಿಕೆಯ ಸಂಚಾಲಕರಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸಿದ್ದೇವೆ. ಅದೇ ರೀತಿಗೆ ನಮ್ಮೊಂದಿಗಿರುವಂತಹ ಇನ್ನೊಬ್ಬ ಮುಖ್ಯ ಅತಿಥಿ ಅಂದ್ರೆ ನವೀನ್ ಕುಲಾಲ್. ಇವರು ಈ ಒಂದು ವರ್ಷದ ಪುತ್ತೂರು ದಸರಾ, ಪುತ್ತೂರು ಶಾರದೋತ್ಸವ ಎನ್ನುವಂತ ಈ ಒಂದು ಉತ್ಸವದ ಶೋಭಾಯಾತ್ರೆ ಸಂಚಾಲಕರಾಗಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಾನು ಶಾರದಾ ಭಜನಾ ಮಂದಿರದ ಪ್ರಧಾನ ಕಾರ್ಯದರ್ಶಿ ಜಯಂತ್ ಉರ್ಲಾಂಡಿ. ನಮ್ಮ ಈ ಶಾರದೋತ್ಸವದ ಸಂಪೂರ್ಣ ವಿವರ ನಮ್ಮ ಗೌರವಾಧ್ಯಕ್ಷರು ನೀಡಲಿಕ್ಕೆ ಇದ್ದಾರೆ. ಪುತ್ತೂರು ಸೀಮಾಧಿಪತಿ ಮಹತ್ವವರ ಮಲ್ಲಿಂಗೇಶ್ವರ ದೇವರ ಸನ್ನಿಧಾನದ ವಡಾರದಲ್ಲಿ ಶಾರದಾ ಮಾತೆಯ ಭವ್ಯ ಭಜನಾ ಮಂದಿರದ ಉತ್ಸವ ಕಾರ್ಯಕ್ರಮ ಈ ವರ್ಷದ 2024ನೇ ಇಸವಿಯ ನವರಾತ್ರಿ ಉತ್ಸವ ಇದೇ ಬರುವ ತಾರೀಕು 3/10/2024ರಿಂದ ಪ್ರಾರಂಭಗೊಂಡು 12/10/2024ರವರೆಗೆ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಿಕ್ಕೆ ನಾವೆಲ್ಲ ಈಗಾಗಲೇ ಪೂರ್ವ ತಯಾರಿ ಮಾಡಿಕೊಂಡಿದ್ದೇವೆ. ಈ ಸುಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡುವುದೇನಂತ ಹೇಳಿದ್ರೆ, ಶಾರದಾ ಭಜನಾ ಮಂದಿರ ಸಾಧಾರಣ 90 ವರ್ಷ ಇತಿಹಾಸ ಇರುವ ಒಂದು ಭವ್ಯ ಭಜನಾ ಮಂದಿರ ಪುತ್ತೂರಲ್ಲಿದೆ. ಈ ಶಾರದಾ ಭಜನಾ ಮಂದಿರ 90 ವರ್ಷದಿಂದ ಭಜನಾ ಮಂದಿರ ಪುತ್ತೂರಲ್ಲಿ ಇರುವುದನ್ನ ಒಂದು ವಿಜೃಂಭಣೆಯಿಂದ ನೋಡಿದ್ದು, ಶೋಭಾಯಾತ್ರೆ ನೋಡಿದ್ದು ನಾವೆಲ್ಲರೂ ಕಳೆದ ವರ್ಷದಿಂದ ಅಂತ ನಾವೆಲ್ಲರೂ ಹೇಳ್ಕೊಳ್ಳುವಂತ ವಿಚಾರ. ಆ ದೃಷ್ಟಿಯಿಂದ ನಾವೆಲ್ಲರೂ ಪುತ್ತೂರಿನ ಗೌರವಾನ್ವಿತ ನಮ್ಮ ವೈದ್ಯರಾದ ಡಾಕ್ಟರ್ ಸುರೇಶ್ ಪುತ್ರಯ್ಯರು, ನಮ್ಮ ಅಧ್ಯಕ್ಷರಾದಂತಹ PG ಜಗನ್ನಿವಾಸರಾಯರು, ಪ್ರಧಾನ ಕಾರ್ಯದರ್ಶಿ ಜಯಂತ್ ಉರ್ಲಾಂಡಿಯವರು ಹಾಗೂ ಕಳೆದ ವರ್ಷದ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ರಾಜೇಶ್ ಬಣ್ಣೂರವರು, ನನಗೆ ಕಳೆದ ವರ್ಷ ಶೋಭಾಯಾತ್ರೆ, ಈ ವರ್ಷ ಶೋಭಾಯಾತ್ರೆ ಅದನ್ನು ಸಾಕಾರ ಕೊಡಲಿಕ್ಕೆ ಈ ವರ್ಷ ಶೋಭಾಯಾತ್ರೆ ಸಂಚಾಲಕರಾದಂತಹ ನವೀನ್ ಕುಲಾಲ್ರವರು ನಾವೆಲ್ಲ ಸೇರಿಕೊಂಡು ಹಾಗೂ ಇದರೊಟ್ಟಿಗೆ ನನಗೆ ನಮ್ಮ ಈ ಸಮಿತಿಯಲ್ಲಿ ಗಣ್ಯ ವ್ಯಕ್ತಿಗಳನ್ನು ನಾವು ಕೆಲವರನ್ನ ಜೋಡಣೆ ಮಾಡಿಕೊಂಡು ಈ ವರ್ಷದ ನವರಾತ್ರಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯನ್ನು ಆಚರಿಸಲಿಕ್ಕೆ ನಾವೆಲ್ಲರೂ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಆ ದೃಷ್ಟಿಯಿಂದ ಇದೇ ಬರುವ ಬುಧವಾರ ದಿವಸ ದರ್ಬೆ ವೃತ್ತದಿಂದ ಶಾರದಾ ಮಾತೆಯ ಭವ್ಯ ಭಜನಾ ಮಂದಿರಕ್ಕೆ ಹೊರಕಾಣಿಕೆ ಸಮರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಹೊರಕಾಣಿಕೆಯನ್ನ ನಮ್ಮ ಮುಳಿಯ ಜ್ಯುವೆಲ್ನ ಸ್ಥಾಪಕ ಅಧ್ಯಕ್ಷರಾದಂತಹ ಮುಳಿಯ ಕೇಶವ ಪ್ರಸಾದ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈ ಭವ್ಯ ಹೊರಕಾಣಿಕೆಯಲ್ಲಿ ತಾಲೂಕಿನಾದ್ಯಂತ ಎಲ್ಲ ಭಗವದ್ಭಕ್ತರು ಪಾಲ್ಗೊಳ್ಳಬೇಕು. ಅದರೊಟ್ಟಿಗೆ 2ನೇ ತಾರೀಕು ಪ್ರಾರಂಭಗೊಂಡ ಹೊರಕಾಣಿಕೆ ನಂತರ 3ನೇ ತಾರೀಕಿನ ನಂತರ ನಮ್ಮ ಶಾರದಾ ಭಜನಾ ಮಂದಿರದಲ್ಲಿ ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನೆರವೇರಲಿಕ್ಕಿದೆ. 3ನೇ ತಾರೀಕಿನಂದು ನವರಾತ್ರಿ ಪೂಜೆ ಪ್ರಾರಂಭ ಆಗ್ತದೆ. ಅದರೊಟ್ಟಿಗೆ 3/10 ಗುರುವಾರ ಅಕ್ಷರ ಯಜ್ಞ, ಸೇವೆಗಾಗಿ ಭಕ್ತಾದಿಗಳಿಗೆ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ನಡೆಯುತ್ತದೆ. ದಿನಾಂಕ ಅಕ್ಷರ ಯಜ್ಞ ಸೇವೆಗಾಗಿ ಭಕ್ತಾದಿಗಳಿಗೆ ಪುಸ್ತಕ ವಿತರಣೆ, ಆನಂತರ ಧಾರ್ಮಿಕ ಪೂಜಾ ವಿಧಿವಿಧಾನಗಳು. ಅದರೊಟ್ಟಿಗೆ 10/10 ಬೆಳಿಗ್ಗೆ ಬ್ರಹ್ಮಶ್ರೀ ರವೀಶ ಕೆಮ್ಮಿಂಜ ನಾಗೇಶ್ ತಂತ್ರಿಗಳ ನೇತೃತ್ವದಲ್ಲಿ ಚಂಡಿಕಾ ಹೋಮ ನಡೆಯಲಿಕ್ಕಿದೆ. ಶಾರದಾ ಮಾತೆಗೆ ಬಹಳ ಪ್ರಿಯವಾದಂತಹ ಒಂದು ಹವನ ಅಂತ ಹೇಳಿದ್ರೆ ಚಂಡಿಕಾ ಹವನ. ಈ ಕಾರ್ಯಕ್ರಮವು ಶಾರದಾ ಭಜನಾ ಮಂದಿರದಲ್ಲಿ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಅದರೊಟ್ಟಿಗೆ ಸಾಂಸ್ಕೃತಿಕ, ವೈದಿಕ ಎಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ಜರುಗಲಿಕ್ಕಿದೆ. 9/10/2024 ಬುಧವಾರ ಬೆಳಿಗ್ಗೆ 10ರ ನಂತರ ಶಾರದೆಯ ಭವ್ಯ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. 9 ಆನಂತರ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ.
11/10/2024 ಶುಕ್ರವಾರದಂದು ಸಂಜೆ 4:30ಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಮಾಜಿ ಶಾಸಕರಾದಂತಹ ಸಂಜೀವ ಮಠಂದೂರವರು ಧಾರ್ಮಿಕ ಉಪನ್ಯಾಸವನ್ನ ಬ್ರಹ್ಮಶ್ರೀ ಕೆಮ್ಮಿಜೆ ಕಾರ್ತಿಕ ತಂತ್ರಿಗಳು ಹಾಗೂ ಅಧ್ಯಕ್ಷತೆಯನ್ನ ನಮ್ಮ ಈ ಶಾರದಾ ಭಜನಾ ಮಂದಿರದ ಆಡಳಿತ ಸಮಿತಿ ಅಧ್ಯಕ್ಷರಾದಂತಹ PG ಜಗನ್ನಾಥರಾವ್ ಅವರು ವಹಿಸಲಿಕ್ಕಿದ್ದಾರೆ. ಅದರೊಟ್ಟಿಗೆ ಗಣ ಉಪಸ್ಥಿತಿಯನ್ನ ಪುತ್ತೂರಿನ ಖ್ಯಾತ ವೈದ್ಯರು ನಮ್ಮ ಆತ್ಮೀಯರಾದಂತಹ ಡಾಕ್ಟರ್ ಸುರೇಶ್ ಪುತ್ತೂರವರು, ಅದರೊಟ್ಟಿಗೆ ಪುತ್ತೂರು ನನ್ನ ಎಲ್ಲ ಸಹಪಾಠಿಗಳು ಶಾರದಾ ಭಜನಾ ಮಂದಿರದ ಆಡಳಿತ ಸಮಿತಿಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಮತ್ತೊಂದು ವಿಶೇಷ ಏನೆಂದರೆ 12ನೇ ತಾರೀಕಿಗೆ ನಡೆಯುವಂತಹ ಶೋಭಾಯಾತ್ರೆಯ ಪೂರ್ಣ ವಿವರಣವನ್ನ ನಾನು ಇವತ್ತು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಅದರ ಪೂರ್ಣ ಪ್ರಮಾಣದ ಪೂರ್ವ ತಯಾರಿನ ನಾವು ಈಗಾಗಲೇ ಮಾಡಿಕೊಂಡಿಲ್ಲ. ಅದನ್ನ ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಅದನ್ನೆಲ್ಲರಿಗೂ ತಿಳಿಯಪಡಿಸ್ತೇವೆ. ಅದು ಕಳೆದ ವರ್ಷದಾಗಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೋಳುವಾರಿನಿಂದ ದರ್ಬೆ ವೃತ್ತ ತನಕ ವಿದ್ಯುತ್ ದೀಪ ಅಲಂಕಾರ ಆಗ್ತದೆ ಪೇಟೆಗೆ. ಅದರೊಟ್ಟಿಗೆ ಕಳೆದ ವರ್ಷ ನಾವು ಏನು ಶಾರದಾ ಮಾತೆಯ ಶೋಭಾಯಾತ್ರೆಯನ್ನು ಅದ್ದೂರಿಯಿಂದ ಆಯೋಜನೆ ಮಾಡಿದ್ದೇವೆ, ಅದಕ್ಕಿಂತಲೂ ಒಂದು 3ರಷ್ಟು ಜಾಸ್ತಿ ಪ್ರಮಾಣದಲ್ಲಿ ಈ ವರ್ಷದ ಶೋಭಾಯಾತ್ರೆಯನ್ನು ಆಯೋಜನೆ ಮಾಡಲಿಕ್ಕೆ ಈಗಾಗಲೇ ಪೂರ್ವ ತಯಾರಿ ಮಾಡಿಕೊಂಡಿದ್ದೇವೆ. ಎಲ್ಲರ ಸಹಕಾರ ಬಹಳ ಪ್ರೀತಿಯಿಂದ ಸಿಗ್ತಾ ಉಂಟು. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪುತ್ತೂರಿನ ಭಗವದ್ಭಕ್ತರು ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು. ನಾವು ಹೆಚ್ಚಿನವರ ಹತ್ರ ಯಾರ ಹತ್ರನೂ ಇದಕ್ಕೆ ಸಹಕಾರ ಕೊಡಿ ಅಂತ ಕೇಳಲಿಕ್ಕೆ ಹೋಗ್ಲಿಕ್ಕೆ ನಮ್ಮಿಂದ ಆದಷ್ಟು ಮುಜುಗರದ ಸಂಗತಿ ಆದ ಕಾರಣ ಎಲ್ಲರೂ ಶಾರದಾ ಮಾತೆಗೆ ಬಹಳ ಪ್ರೀತಿಯಿಂದ ಆ ಮಂದಿರವನ್ನ ಇನ್ನೂ ಜೀರ್ಣೋದ್ಧಾರ ಮಾಡುವ ಸಂಕಲ್ಪವನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೂ ಈ ಶೋಭಾಯಾತ್ರೆಗೆ ಎಲ್ಲರೂ ತನು ಮನ ಧನ ಸಹಕಾರವನ್ನು ನೀಡಬೇಕು. ಹಾಗೂ ಈ ಶಾರದಾ ಭಜನಾ ಮಂದಿರದಲ್ಲಿ 90 ವರ್ಷ ಇತಿಹಾಸ ಇರುವ ಕಾರಣ ಇಲ್ಲಿ ಒಂದು ಪವಾಡ ಒಂದು ನಡೆದಿದೆ ಅನ್ನುವಂಥದ್ದು ನಿಮಗೆಲ್ಲ ತಿಳಿದ ವಿಚಾರ. ಆ ಪವಾಡ ಏನು ನಡೆದಿದೆ ಅನ್ನುವಂಥದ್ದು ನಮ್ಮ ಹಿರಿಯರು ಹಾಗೂ ನನ್ನ ಮಾರ್ಗದರ್ಶಕರಾದಂತಹ ರಾಜೇಶ್ ಬಣ್ಣೂರ್ ಅವರು ಒಂದೆರಡು ಮಾತನ್ನ ನಿಮಗೆ ಕೊಟ್ಟಂತ ಆಮಂತ್ರಣ ಪತ್ರಿಕೆ ಅಥವಾ ಏನು ಡೀಟೇಲ್ಸ್ ಇದೆ ಅದರಲ್ಲಿ ಇದೆ, ಅದು ಏನಾಗಿದೆ ಅಂತ. ನಾನು ಪುನಃ ಅದನ್ನು ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಕಾಣ್ತಲ್ಲ. ತೋರಣೆ ಬಲ್ಲಾಣ್ಣ ದಂಡನಾಯಕ ದೇವರಿಗೆ ಸಂಬಂಧಪಟ್ಟಾಗಿದೆ. ಊರಿನಲ್ಲಿರುವಂತಹ ಶಾರದಾ ಮಾತೆಗೆ ಹೋಗಿ ಅಲ್ಲಿ ನಾವು ಬೇಡಿಕೆ ಮಾಡಿಕೊಂಡದ್ದು ಅದೆಲ್ಲ ಇದೆ. ಆ ರೀತಿಯಾಗಿ ಆ ಪವಾಡದಿಂದಾಗಿ ಇವತ್ತು ಶಾರದಾ ಮಾತೆ 90ನೇ ವರ್ಷದ ಶಾರದೋತ್ಸವವನ್ನು ಆಚರಿಸಿಕೊಂಡು ಬರ್ತಿದ್ದಾಳೆ. ಬಹಳ ಸಂತೋಷ ಪಡ್ತಾ ಇದ್ದೇವೆ. ಶಾರದಾ ಭಜನಾ ಮಂದಿರ ಕೇವಲ 90 ವರ್ಷಗಳಿಂದಿರುವುದಾಗ ಸುಮಾರು ಎಷ್ಟು ಜನಕ್ಕೆ 100-120 ವರ್ಷಗಳ ಅಂದಾಜಿ ನಡೆದಿದೆ. ಆದರೆ ಶಾರದಾ ಉತ್ಸವ ಪ್ರಾರಂಭವಾಗಿ ಮಾತ್ರ 90 ವರ್ಷಗಳು. ಈ ಸಲ 90ನೇ ವರ್ಷ. ಪ್ರತಿದಿನ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಾವು ಈ ಮೊದಲು ಕೂಡ ಹೇಳಿದ್ದೆವು, ಒಬ್ಬರು ಕಣ್ಣು ಕಾಣದ ವ್ಯಕ್ತಿ ಡೈಲಿ ದೇವಸ್ಥಾನ ಭಜನಾ ಮಂದಿರಕ್ಕೆ ಬಂದು ಅದರ ಕಿಟಕಿಯ ಮೂಲಕ ದೇವರಿಗೆ ಊದುಬತ್ತಿ ಮತ್ತು ಎಣ್ಣೆ ಹಾಗೂ ಬತ್ತಿಯನ್ನು ಕೊಟ್ಟು ಹೋಗ್ತಾ ಇದ್ರು ಅಂತ. ಹಾಗೆ ನಾವು ಬಹಳ ಸಮಯದಿಂದ ಕಾದು ನೋಡಿದ್ವಿ, ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ. ಒಂದು ದಿವಸ ಕಾದು ನೋಡುವಾಗ ಒಬ್ಬರು ಬಂದು ಡೈಲಿ ಅಂದ್ರೆ ವಾರಕ್ಕೆ 2-3 ಸಲ ಬಂದು ಕೊಟ್ಟು ಹೋಗ್ತಾ ಇದ್ರು. ನೋಡುವಾಗ ಅವರು ಸಮಾಜದಲ್ಲಿ ಅವರು ಮುಸಲ್ಮಾನರು, ಅವರಿಗೆ ಕಣ್ಣು ಸರಿ ಕಾಣುತ್ತಾ ಇಲ್ಲ. ಇದು ಕೊಟ್ಟ ನಂತರ ಬಹಳ ಸಂತೋಷದಿಂದ ಕಣ್ಣು ಬಂದಿದ್ದು ಮಾಡ್ಲಿಕ್ಕೆ ಪ್ರಾರಂಭ ಆಗಿದೆ ಅವರಿಗೆ. ಆ ನಂತರ ಭಜನಾ ಮಂದಿರಕ್ಕೆ ಬರ್ತಾ ಇದ್ದಾರೆ. ಈ ಸಲ ಕೂಡ ಕಳೆದ ವರ್ಷ ಕೂಡ ಬಂದಿದ್ದಾರೆ. ಈ ವರ್ಷ ಕೂಡ ಬಹುಶಃ ಬರಬಹುದು ಅಂತ ನಮ್ಮ ನಂಬಿಕೆ. ಯಾಕಂದ್ರೆ ನಮಗೆ ನಂಬಿಕೆ ಅವೇ ನಂಬಿಕೆ ಇದೆ. ಆದ್ದರಿಂದ ಖಂಡಿತವಾಗಿ ಬರ್ತಾರೆ ಮತ್ತು ವಿಶ್ವಾಸ ನಮಗಿದೆ. ಈ ರೀತಿ ಕೆಲವೆಲ್ಲ ಪವಾಡ ನಡೀತಾ ಇದೆ. ಅದು ಮಕ್ಕಳ ವಿದ್ಯಾಭ್ಯಾಸಗಳಿರ್ಬೋದು, ಮಕ್ಕಳಿಗೆ ಈ ಮದುವೆಯ ಕಾರ್ಯಕ್ರಮಗಳಿರ್ಬೋದು, ಅಥವಾ ಯಾವ್ದಾದ್ರು ವ್ಯವಹಾರಗಳಿರ್ಬೋದು, ಎಲ್ಲವೂ ಶಾರದಾ ಮಾತೆಯ. ಮುಖ್ಯವಾಗಿ ನಮಗೆ ಏನಂದ್ರೆ ನಮ್ಮ ಪುತ್ತೂರಿನ ಒಳ್ಳೆಯ ಮಾಲಿಂಗೇಶ್ವರ ದೇವರ ಸನ್ನಿಧಿ ಕೂಡ ಅಲ್ಲೇ ಇದೆ. ಆ ನಿಟ್ಟಿನಲ್ಲಿ ಒಂದಕ್ಕೊಂದು ಅಭಿನವ ಸಂಬಂಧ ಇದೆ ಅಂತ ಹೇಳಿದ್ರು ತಪ್ಪಾಗಲಿಲ್ಲ. ಇದು ಉಳ್ಳಾಳತಮ್ಮನವರಿಗೂ ಮತ್ತು ಶಾರದಾ ಮಾತೆಗೆ ಇದೆ, ಅದೇ ರೀತಿ ಇದೆ ಎಂಬುದನ್ನು ನಾವು ಮನವರಿಕೆ ಮಾಡಿಕೊಡ್ತಾ ಇದ್ರೆ, ಅದೇ ರೀತಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪತ್ರಕರ್ತರು ಕಳೆದ ನಮ್ಮ ಕಾರ್ಯಕ್ರಮ ಹೇಗೆ ಯಶಸ್ವಿ ನಿಮ್ಮೆಲ್ಲ ಸಹಕಾರ ಬಹಳ ಮುಖ್ಯವಾಗಿದೆ. ಈ ಬಾರಿ ಕೂಡ ಹೆಚ್ಚಿನ ಆ ಒಂದು ಧನ ನಾವು ಕೇಳ್ತಾ ಇಲ್ಲ, ಕೊಟ್ಟರೆ ಒಳ್ಳೆಯದೇ, ಸ್ವೀಕರಿಸಲಿಕ್ಕೆ ಆಕ್ಷೇಪ ಅಂತ ಇಲ್ಲ. ಆ ನಿಟ್ಟಿನಲ್ಲಿ ಕೂಡ ತಮ್ಮ ಸಹಕಾರವನ್ನ ಕೊಡಬೇಕು. ಅಥವಾ ಎಲ್ಲರೂ ಸಾರ್ವಜನಿಕರಿಗೆ ನಿಮ್ಮನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಹೊರೆಕಾಣಿಕೆಯ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸುಮಾರು 4 ಗಂಟೆಗೆ ದರ್ಬೆಯನ್ನು ಹೊರಡುತ್ತದೆ. ಯಾರಿಗಾದರೂ ಹೊರೆಕಾಣಿಕೆ ಕೊಡ್ಲಿಕ್ಕೆ ಮನಸ್ಸಿರುವವರು ಅಥವಾ ಭಜನಾ ಮೊದಲು ಕೊಡ್ಬೋದು, ಅಥವಾ ಮೆರವಣಿಗೆ ಹೊರಡುವ ಮೊದಲು ಸಕ್ಕಲಿ ಕೊಡ್ಬೋದು, ಅಥವಾ ಮೆರವಣಿಗೆ ಬರುವ ನಮ್ಮ ವಾಹನಗಳಿಗೆ ಕೊಟ್ಟು ಸಹಕರಿಸಬೇಕು. ನಾವೆಲ್ಲ ರೆಡಿ ಮಾಡಿಕೊಳ್ತೇವೆ.
ಅದರಲ್ಲಿ ಅಕ್ಷರ ಯಜ್ಞ ಅಂತೇಳಿ. ಅಕ್ಷರ ಯಜ್ಞ ಅಂದ್ರೆ ನಾವು ಇಷ್ಟು ತನಕ ಮಾಡಲಿಲ್ಲ. ನಾವೊಂದು ಪುಸ್ತಕ ಭಜನಾ ಮಂದಿರ ಅಂತ ಒಂದು ಪುಸ್ತಕ ಕೊಡ್ತೇವೆ ಬರೆಯುವಂಥದ್ದು. ಅದರಲ್ಲಿ ನಮ್ಮ ಹಿಂದೂ ಸಮಾಜದ ಎಲ್ಲ ಮನೆಯವರಿಗೆ ನಿಜವಾಗಿ ಮಕ್ಕಳಿಗೆ ಅದರ ಓಂ ಶ್ರೀ ಶಾರದಾಂಬೆ ನಮ ಅಂತ ಹೇಳಿ 108 ಸಲ ಬರೀಲಿಕ್ಕೆ. ಅದೇ ರೀತಿ ಅದನ್ನು ಮನೆಯವರೆಲ್ಲ ಸೇರಿ ಬರೀಬಹುದು. ಅದು ನವರಾತ್ರಿ ಪ್ರಾರಂಭದಲ್ಲಿ ನಾವು ಪುಸ್ತಕ ಕೊಡ್ತೇವೆ, ಅಲ್ಲಿ ಮಂದಿರಲ್ಲಿ ಕೊಡ್ತೇವೆ. ಅದನ್ನು ಅವರು 9 ತಾರೀಕು ಶಾರದಾ ಪ್ರತಿಷ್ಠೆ ಆಗ್ತದೆ, ವಿಗ್ರಹ ಪ್ರತಿಷ್ಠೆ. ಆ ಸಮಾಜದ ಒಳಗೆ ತಂದು ಕೊಡಬೇಕು ಅವರು. ಅವತ್ತು ನಾವು ಆ ಶಾರದಾ ವಿಗ್ರಹ ಪ್ರತಿಷ್ಠೆಯನ್ನು ಪೂಜೆಗೆ ಇಟ್ಟು ಆಮೇಲೆ ಅದನ್ನು ಅದೇ ಪುಸ್ತಕ ನಾವು ಹಂಚಿದ್ದೇವೆ. ಯಾರಿಗಾದ್ರೂ ಅದರ ಕೆಳಗೆ ಅಡ್ರೆಸ್ ಎಲ್ಲ ಬರೆದು ಕೊಡ್ತಾರೆ ಪುಸ್ತಕದಲ್ಲಿ, ಆ ಪುಸ್ತಕ ಅವರಿಗೆ ಕೊಡ್ತೇವೆ. ಅದಕ್ಕೆ ಮನೆಯಲ್ಲಿ ಯಾರು ಕೂಡ ಬರೀಬಹುದು ಅದನ್ನು ಪುಸ್ತಕ, ಅಂದ್ರೆ ಸ್ವಲ್ಪ ದೊಡ್ಡ ಪುಸ್ತಕ. ಹಾಗೆ ಅದೊಂದು ನಾವು ಈ ಸಾರಿ ವಿಶೇಷವಾಗಿ ಮಾಡಿದೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಒಂದು ವಿದ್ಯೆಗೆ ಅಧಿಪತಿ ಶಾರದೆ. ಹಾಗೆ ಆ ಶಾರದಾಂಬೆ ನಮ್ಮ ಅಂತೇಳಿ ಬರೆದು ಎಲ್ಲ ಹಿಂದೂ ಬಾಂಧವರು ಅದಕ್ಕೆ ಒಂದು ಸಹಕಾರ ನೀಡಬೇಕಂತ ನಾವು ಕೇಳಿಕೊಳ್ಳುವುದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.